ಮಾನವ ವನ್ಯಜೀವಿಗಳ ನಡುವಿನ ಸಂಘರ್ಷ ಇಂದು ನೆನ್ನೆಯದಲ್ಲ, ಪ್ರತಿ ವರ್ಷವೂ ನೋಡುವಂತಹ ಸಂಘರ್ಷ. ವರ್ಷದಿಂದ ವರ್ಷಕ್ಕೆ ಈ ಸಂಘರ್ಷ ಹೆಚ್ಚು ಆಗುವುದಲ್ಲದೆ ಕಡಿಮೆಯಂತೂ ಆಗೋದಿಲ್ಲ. ಇದಕ್ಕೆ ಕಾರಣ ಅತಿ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣ ಪ್ರದೇಶಗಳು. ಮಾನವನ ವಿಲಾಸಿ ಜೀವನಕ್ಕೆ ಹಲವು ಅರಣ್ಯಗಳು ನಾಶವಾಗಿರೋದನ್ನು ನೋಡಬಹುದು. ಅರಣ್ಯ ಪ್ರದೇಶವನ್ನು ಅರಣ್ಯವಾಗಿ ನೋಡದೆ ಪ್ರವಾಸೋದ್ಯಮಕ್ಕೋಸ್ಕರ ಅರಣ್ಯದಲ್ಲಿ ಹೋಮ್ ಸ್ಟೇಗಳ ಸ್ಥಾಪನೆ, ಅಲ್ಲದೆ ಹಲವು ನದಿಗಳಿಗೆ ಕಾರ್ಖಾನೆಗಳಿಂದ ನೀರನ್ನು ಕಲ್ಮಶವಾಗಿ ಬಿಡೋದ್ರಿಂದ ಅರಣ್ಯ ಮಧ್ಯದಲ್ಲಿ ಹೋಗುವ ನೀರು ಕಲ್ಮಶವಾಗಿ ಪ್ರಾಣಿಗಳಿಗೆ ಕುಡಿಯಲು ಆಗದೆ ನೀರಿಗೋಸ್ಕರ ಹಲವು ತೋಟ ಕೆರೆಗಳಿಗೆ ಬಂದು ನೀರು ಕುಡಿಯಲಾಗದೆ ಮರಣ ಹೊಂದಿದ ಉದಾಹರಣೆಗಳನ್ನು ನಾಗರಹೊಳೆ ಅಭಯಾರಣ್ಯದ ಆಸುಪಾಸಿನ ತೋಟಗಳಲ್ಲಿ ನೋಡಬಹುದು. ಅರಣ್ಯ ಪ್ರದೇಶದಲ್ಲಿ ಬೆಳೆದ ಬೆಲೆ ಬಾಳುವ ಮರಗಳನ್ನು ಕಡಿಯೋದ್ರಿಂದ ಅರಣ್ಯ ನಾಶದೊಂದಿಗೆ ಪರಿಸರಕ್ಕೂ ಅಪಾಯವಾಗಿದೆ. ಆನೆಗಳಿಗೆ ಬೇಕಾದ ಹಲಸು ಬಿದಿರುಗಳು ನಾಶವಾಗಿರೋದ್ರಿಂದ ಆಹಾರಕ್ಕಾಗಿ ಆನೆಗಳು ಲಗ್ಗೆ ಇಟ್ಟ ಅದೆಷ್ಟೋ ಘಟನೆಗಳನ್ನು ಕಾಣಬಹುದು. ಇದು ಅರಣ್ಯ ಪ್ರದೇಶದ ಗ್ರಾಮಗಳಲ್ಲಿ ಹೆಚ್ಚು. ಹೀಗೆ ಆನೆಗಳು ಗ್ರಾಮಕ್ಕೆ ಲಗ್ಗೆ ಇಟ್ಟು ಅಲ್ಲಿನ ರೈತರ ಬೆಳೆಗಳನ್ನು ನಾಶ ಮಾಡಿದ ಉದಾಹರಣೆಯೂ ಬಹಳಷ್ಟು. ದಕ್ಷಿಣ ಕೊಡಗಿನಲ್ಲಂತೂ ಆನೆಗಳು ಗ್ರಾಮಕ್ಕೆ ಲಗ್ಗೆ ಇಟ್ಟು ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನ ಹತ್ಯೆಗೈದ ಉದಾಹರಣೆ ತಿಂಗಳಿಗೊಂದರಂತೆ ವರದಿಯಾಗುತ್ತಾ ಇದೆ.
ಹಲವು ಅರಣ್ಯಗಳಿಗೆ ಅಗ್ನಿ ದುರಂತದಿಂದ ಅರಣ್ಯದಲ್ಲಿ ಹುಲ್ಲು ಗಿಡ ಮರಗಳು ನಾಶವಾಗುವುದರ ಜೊತೆಗೆ ಪ್ರಾಣಿ ಪಕ್ಷಿಗಳು ಆಹಾರಕ್ಕಾಗಿ ಗ್ರಾಮಕ್ಕೆ ಬರುತ್ತದೆ. ಇದನ್ನು ತಡೆಗಟ್ಟಲು ಅರಣ್ಯ ಇಲಾಖೆಯ ಪ್ರಯತ್ನಗಳು ಏನೇನೂ ಸಾಲದು ಎನ್ನುತ್ತಿದೆ. ಇಂದಿನ ನಾಗರಹೊಳೆ ಅರಣ್ಯ ಪ್ರದೇಶದ ಪರಿಸ್ಥಿತಿ ವನ್ಯಜೀವಿಗಳ ಆಹಾರಕ್ಕೆ ಯೋಗ್ಯವಾದ ಸಸ್ಯಗಳನ್ನು ಬೆಳೆಸಬೇಕು. ಅರಣ್ಯಗಳಲ್ಲಿ ಕಳೆ ಸಸ್ಯಗಳು ಆಕ್ರಮಿಸದಂತೆ ಆನೆ ಸೇರಿದಂತೆ ವನ್ಯಜೀವಿಗಳಿಗೆ ಅಗತ್ಯವಿರುವಷ್ಟು ಆಹಾರವಾಗಿರುವ ಹುಲ್ಲುಗಾವಲು ಮತ್ತು ಬಿದಿರು ಬೆಳೆಯಲು ಅರಣ್ಯ ಇಲಾಖೆ ಮುಂದಾಗಬೇಕು. ಪ್ರಮುಖ ಉದ್ಯಾನಗಳಾದ ನಾಗರಹೊಳೆ, ಬಂಡೀಪುರ ಮತ್ತು ಬನ್ನೇರುಘಟ್ಟದಲ್ಲಿ ಪ್ರಾಣಿಗಳಿಗೆ ಆಹಾರಕ್ಕೆ ಬೇಕಾಗುವ ಗಿಡ ಹುಲ್ಲುಗಳನ್ನು ಅರಣ್ಯ ಇಲಾಖೆ ಬೆಳೆಸಬೇಕು. ಜೈವಿಕ ವೈವಿಧ್ಯತೆಯಲ್ಲಿ ಹುಲ್ಲಿನ ಪಾತ್ರ ಮಹತ್ವವಾದದ್ದು. ಹಲವಾರು ಪ್ರಾಣಿಗಳಿಗೆ ಹುಲ್ಲೇ ಆಹಾರ. ಕೇವಲ ರಾಜ್ಯದ ಅರಣ್ಯ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಪಶ್ಚಿಮ ಘಟ್ಟದ ಸಾಲಿನಲ್ಲಿರುವ ಎಲ್ಲ ರಾಜ್ಯಗಳ ಅರಣ್ಯಗಳಲ್ಲೂ ಸ್ಥಳೀಯವಲ್ಲದ ಸಸ್ಯ ಪ್ರಭೇದಗಳು ಆದರೆ ಕಳೆ ಸಸ್ಯ ಸ್ಥಳೀಯ ಸಸ್ಯಗಳ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಇದು ಅರಣ್ಯಗಳಲ್ಲಿ ಆಹಾರ ಬಿಕ್ಕಟ್ಟು ಉಂಟು ಮಾಡುತ್ತಿರುವ ಪರಿಣಾಮ ವನ್ಯಜೀವಿಗಳು ಜನವಸತಿ ಪ್ರದೇಶಗಳತ್ತ ಲಗ್ಗೆ ಇಡೋದನ್ನು ಕಾಣಬಹುದು. ಅರಣ್ಯ ಪ್ರದೇಶದಲ್ಲಿರುವ ಆನೆ, ಹುಲಿ, ಚಿರತೆ, ಸಿಂಹ, ಜಿಂಕೆ, ಮೊಲಗಳಲ್ಲದೆ ಇತರ ಪ್ರಾಣಿಗಳಿಗೂ ಕುಡಿಯಲು ನೀರಿನ ಅಭಾವವನ್ನು ಕಾಣಬಹುದು. ಈ ಪ್ರಾಣಿಗಳೆಲ್ಲವೂ ಗ್ರಾಮಕ್ಕೆ ಲಗ್ಗೆ ಇಟ್ಟು ಕೆಲವೊಂದು ಪ್ರಾಣಿಗಳು ಮಾನವರಿಗೆ ಆಹಾರವಾದರೆ ಇನ್ನು ಕೆಲವು ಪ್ರಾಣಿಗಳು ಮಾನವರನ್ನೇ ಆಹಾರವಾಗಿ ತಿಂದು ಆನೆಗಳು ಮನುಷ್ಯರ ಮೇಲೆ ದಾಳಿ ಮಾಡಿ ಕೊಲ್ಲೋದನ್ನು ದಿನಂಪ್ರತಿ ಮಾಧ್ಯಮಗಳಲ್ಲಿ ಕಾಣಬಹುದು.
ಭವಿಷ್ಯದಲ್ಲಿ ಆಹಾರ ಕೊರತೆ ಸಾಧ್ಯತೆ ಇರೋದನ್ನ ಇಂದಿನ ಅರಣ್ಯ ಪ್ರದೇಶದಲ್ಲಿ ನೋಡಬಹುದು. ಆನೆಯಂತಹ ದೈತ್ಯ ಪ್ರಾಣಿಗಳಿಗೆ ಹುಲ್ಲು ಮತ್ತು ಬಿದಿರು ಪ್ರಮುಖ ಆಹಾರ. ಒಂದೆಡೆ ಆನೆಗಳ ಸಂಖ್ಯೆ ಸಂತತಿ ಹೆಚ್ಚುತ್ತಿದ್ರೆ ಮತ್ತೊಂದೆಡೆ ಕಾಡಿನಲ್ಲಿ ಆಹಾರದ ಅಭಾವ ಅಧಿಕವಾಗಿದೆ. ಹಾಗಾಗಿ ಆನೆಗಳ ಹಿಂಡು ನಾಡಿನತ್ತ ನುಗ್ತಾ ಇದ್ದು ಮಾನವ ಮತ್ತು ಆನೆಗಳ ನಡುವೆ ಸಂಘರ್ಷ ಹೆಚ್ಚುತ್ತಿದೆ. ಕಳೆದ 3 ವರ್ಷಗಳಲ್ಲಿ 51 ಆನೆಗಳು ವಿದ್ಯುತ್ ಶಾಕ್, ಗುಂಡೇಟು ಮತ್ತು ಅಪಘಾತಗಳಿಂದ ಮೃತಪಟ್ಟಿವೆ. ಇನ್ನು ರೈತರ ಮೇಲೆ ದಾಳಿ, ಬೆಳೆ ನಾಶ ಪ್ರಕರಣಗಳು ಕೂಡ ಲೆಕ್ಕಕ್ಕಿಲ್ಲ. ಗಿಡಮೂಲಿಕೆ, ಹುಲ್ಲು ಇತ್ಯಾದಿ ಸಸ್ಯಾಹಾರ ಅವಲಂಬಿಸಿರುವ ಜಿಂಕೆ, ಮೊಲ, ಕರಡಿಯಂತಹ ಪ್ರಾಣಿಗಳ ಆಹಾರಕ್ಕೆ ಪೆಟ್ಟು ನೀಡಿದ್ದು ಭವಿಷ್ಯದಲ್ಲಿ ಜೈವಿಕ ವೈವಿಧ್ಯತೆಯ ಆಹಾರ ಸರಪಳಿಯ ವ್ಯತ್ಯಾಸವಾಗೋದು ಖಚಿತ ಎನ್ನುತ್ತಾರೆ ವನ್ಯಜೀವಿ ತಜ್ಞರು. ಹಿಂಡು ಆನೆಗಳು ಗ್ರಾಮಕ್ಕೆ ಲಗ್ಗೆ ಇಟ್ಟು ರೈತರ ಬೆಳೆ ನಾಶ ಮಾಡುತ್ತವೆ. ಒಂಟಿ ಆನೆ ಗ್ರಾಮಕ್ಕೆ ಲಗ್ಗೆ ಇಟ್ಟರೆ ರೈತರ ಬೆಳೆ ನಾಶದೊಂದಿಗೆ ರೈತನನ್ನು ಕೊಂದು ಹೋಗುತ್ತೆ. ಇದು ಇತ್ತೀಚಿನ ದಿನಗಳಲ್ಲಿ ಅಧಿಕವಾಗಿದೆ. ಅರಣ್ಯ ಪ್ರದೇಶಗಳಿಗೆ ಸರ್ಕಾರ ಹೆಚ್ಚು ಗಮನ ಹರಿಸಿ ಪ್ರಾಣಿಗಳ ಸುರಕ್ಷತೆಗೆ ಅರಣ್ಯದಲ್ಲಿಯೇ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡಿದರೆ ಗ್ರಾಮಕ್ಕೆ ಬರೋದನ್ನು ತಡೆಗಟ್ಟಬಹುದು.